ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಪೋಸ್ಟ್ ಮ್ಯಾನ್ ತೂರ್ ದಾಲ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ವೀಕ್ಷಕರೇ, ಯಾವಾಗಲೂ ಈ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಯಾವಾಗಲೂ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳಾಗಿರ್ಬೋದು, ಡಿಶಸ್ಗಳನ್ನು ಮಾಡ್ತಾ ಇರುವವರು ಬೇಸಿಕಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಸೊ ಅವರಿಂದ ಆದಷ್ಟು ಮಟ್ಟದ ಪ್ರೀತಿ ಮತ್ತು ಕೈರುಚಿ ಎರಡನ್ನೂ ಸೇರಿಸಿ ಇತರರಿಗೆ ಸಂತೋಷ ನೀಡುವಂತಹ ಒಂದು ಬಹಳ ಉತ್ತಮವಾದಂಥ ಕೆಲಸ ಮಾಡ್ತಾರೆ. ಸೊ ಅಡುಗೆಯಲ್ಲಿ ಕೂಡ ಇದನ್ನು ಮಾಡ್ಬೋದು ಅಂತ ಗೊತ್ತಿರೋದು ಆ ಅಡುಗೆಯ ಕೈರುಚಿ ಇದ್ದವರಿಗೆ ಮಾತ್ರ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಮಿಸ್ಟರ್ ವೀರ ವಸಂತ್ ಅವರು ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ, ನಮಸ್ತೆ, ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಹೌದಲ್ವಾ? ಸೊ ಲಾಸ್ಟ್ ಟೈಮ್ ಬಂದಾಗ ಸ್ವೀಟ್ ಅದೆಲ್ಲ ಮಾಡಿಕೊಟ್ಟಿದ್ರಿ, ತುಂಬ ಚೆನ್ನಾಗಿತ್ತು. ಸೊ ಇವತ್ತು ಒನ್ಸ್ ಅಗೇನ್ ನಮ್ಮ ಎಪಿಸೋಡಲ್ಲಿ ಇದ್ದೀರಾ. ಸೊ ಏನು ಹೇಳ್ಕೊಡ್ತಾ ಇದ್ದಾರೆ ಅಡುಗೆ ಮನೇಲಿ ಇವತ್ತು? ಇವತ್ತು ಒಂದು ಈಸಿ ಮೆಟ್, ಬೆಳಗ್ಗೆ ಎಲ್ಲ ಆಫೀಸ್ಗೆ ಹೋಗೋರು ಇರೋದು. ಸೊ ಬೆಳಗ್ಗೆ ಒಂದು ದೋಸೆ, ಒಂದು ವಿದಿನ್ 5-10 ಮಿನಿಟ್ಸ್ ಒಳಗೆ ಆಗುವಂತ. ಏನು ದೋಸೆ ಇದೆ ಆ್ಯಕ್ಚುಲಿ ಅದು ಬ್ರೆಡ್ ಆ್ಯಂಡ್ ಎಗ್ ದೋಸೆ ಅಂತ ಹೇಳಿ. ಬ್ರೆಡ್ ಆ್ಯಂಡ್ ಎಗ್ ದೋಸೆ. ಬ್ರೆಡ್ ಆ್ಯಂಡ್ ಎಗ್ ಫ್ರೈಡ್ ಆಗಿ ತಿಂದದ್ದು ನೋಡಿದೆ ಇದು, ಬಟ್ ದೋಸೆ. ಓಕೆ, ಇನ್ನೊಂದು ಸೋಯಾ ಮಸಾಲ. ಎಸ್. ಸೊ ತಡ ಮಾಡೋದು ಬೇಡ, ಬನ್ನಿ ಕಿಚನಿಗೆ. ಎಸ್. ಸೊ ವೀರ ವಸಂತ್, ಈಗ ಫಸ್ಟ್ ಮಾಡ್ತಾ ಇರೋದು ಏನು ಹಾಗಾದ್ರೆ? ನಾವು ಸಿಂಪಲ್ ಬ್ರೆಡ್ ದೋಸೆ ಅಂತ ಹೇಳಿ ಸ್ಟಾರ್ಟ್ ಮಾಡುವ. ಹಾಗಾದ್ರೆ ಹೇಗೆ? ಫಸ್ಟಿಗೆ ನಾವು ಮಿಕ್ಸಿ ಜಾರ್ ತಗೊಳ್ಳುವ. ತಗೊಳ್ಳಿ. ಸೊ ನಾನು 4 ಬ್ರೆಡ್ ತಗೊಂಡಿದ್ದೇನೆ. ಓಕೆ. ಸೊ ಕಟ್ ಮಾಡ್ಕೊಳ್ತೇನೆ ಅದನ್ನು ಫಸ್ಟಿಗೆ. ಸರಿ. ಸೊ ಬ್ರೆಡ್ಡನ್ನು ಬಳಸ್ಕೊಂಡು ದೋಸೆ ಮಾಡೋದು. ಓಕೆ. ನೀರುಳ್ಳಿ. ಓಕೆ. ಸೊ ಇದೆಲ್ಲ ನೀವೇ ಇನ್ವೆಂಟ್ ಮಾಡೋದು ಅಥವಾ ಹೇಗೆ? ಯಾರಾದರೂ ಹೆಲ್ಪ್ ಮಾಡ್ತಾರಾ? ಇಲ್ಲ, ಫಸ್ಟಿಗೆ ನಾನು ಒಂದು ಯಾವುದೋ ಡಿಶ್ ನೋಡ್ಕೊಂಡಿರ್ತೇನೆ. ಸೊ ಆ ಡಿಶನ್ನು ಯಾವ ಥರ ನಾನು ನನ್ನ ರುಚಿ ತಕ್ಕ ಮಾಡ್ಬೋದು ಅಂತೇಳಿ ಟ್ರೈ ಮಾಡ್ತೇನೆ. ಓಕೆ. ಮತ್ತು ಗ್ರೀನ್ ಚಿಲ್ಲಿ, ಖಾರ ನಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡು ಸಾಕು. ಓಕೆ. ಮೊಸರು. ಓಕೆ. ಇದಕ್ಕೆ ಮೊಸರು ಯೂಸ್ ಆಗುತ್ತೆ? ಹೌದು, ಗಟ್ಟಿ ಮೊಸರು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದೆ. ಮತ್ತು 2 ಮೊಟ್ಟೆ ಕೂಡ. ಓಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಕರಿ ಲೀವ್ಸ್ ಸಹ ಹಾಕೊಳ್ಬೋದು ಡೈರೆಕ್ಟ್. ಓಕೆ. ಸ್ವಲ್ಪ ಸಕ್ಕರೆ, ಅರ್ಧ ಸ್ಪೂನ್. ಸೊ ಇದೆಲ್ಲ ಹಾಕಿ ರುಬ್ಕೊಳ್ಳಿ. ಓಕೆ. ಸ್ವಲ್ಪ ಜೀರಿಗೆ ಪೌಡರ್ ಕೊಡಿ. ಹಾಕ್ಲಿಯಾ? ಹಾಕಿ. ಸೊ ಅರುಣಾದವರ ಜೀರಿಗೆ ಹುಡಿ ಸಾಕು. ಸೊ ರುಬ್ಕೊಂಡು ಆದಮೇಲೆ ನೀರು ಬೇಕಿದ್ರೆ ಆಮೇಲೆ ಹಾಕೊಳ್ಬೋದು. ಓಕೆ. ಎಸ್, ತಗೊಳ್ಳಿ. ಈಗ ದೋಸೆದು
ಹಿಟ್ಟು ರೆಡಿ ಆಯ್ತಲ್ವಾ? ಇದಕ್ಕೆ ಬೇಕಿದ್ರೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೋದು, ಬಿಕಾಸ್ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸೊ ನಾನು ಪ್ಲೇನಲ್ಲಿ ಮಾಡ್ತಾ ಇದ್ದೆ. ಸರಿ, ಸೊ ಈಗ ಕಾವಲಿ ಇಡುವಲ್ಲ. ಇದಕ್ಕೆ ಎಣ್ಣೆ ಏನಾದರೂ ಹಾಕಬೇಕಾ? ಎಣ್ಣೆ ಹಾಕಬೇಕು. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಎಣ್ಣೆ ಇಲ್ಲಾದ್ರೆ ತುಪ್ಪ ಕೂಡ ಹಾಕಿ ಅವರವರ ಫ್ಲೇವರ್ ತಕ್ಕಾಗೆ ಸೊ ಹಾಕಿ. ಜಾಸ್ತಿಯಾಗಿ ಈ ಬ್ರೆಡ್ ಮತ್ತು ಎಗ್, ಬ್ರೆಡ್ ಮತ್ತು ಮೊಟ್ಟೆ ಫಸ್ಟ್ ಇಟ್ಟೆ ಅಲ್ಲಿ ಒಂದು ಫ್ರೈ ಮಾಡಿ ಅದನ್ನೇ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಸೊ ಇದನ್ನೆಲ್ಲ ಹಾಕಿ ಹಿಟ್ಟು ಮಾಡಿಕೊಂಡು ದೋಸೆ ಮಾಡ್ಕೊಂಡು ಓಕೆ. ಈಗ ಕಾವಲಿ ಕಾದಿದೆ. ಸೊ ಇದು ಮುಚ್ಚಬೇಕಾ? ಸ್ವಲ್ಪ ಮುಚ್ಚಿ, ಬಿಕಾಸ್ ಬ್ರೆಡ್ ಮತ್ತೆ ಮೊಟ್ಟೆ ಇರೋ ಕಾರಣ ಬೇಗ ಬೇಯುತ್ತೆ. ಸೊ ಬ್ರೇಕ್ಫಾಸ್ಟ್ ಬೇಗ. ಸೊ ಇದು ಒಂಥರ ಬ್ರೆಡ್ ಮತ್ತು ಮೊಟ್ಟೆ ನಾವು ಈ ತರ ಹಾಕೋದಕ್ಕಿಂತ ರುಬ್ಕೊಂಡು ಫ್ರೈ ಮಾಡಿ ಒಂದು ದೋಸೆ ತರ ಮಾಡ್ಕೊಳ್ಳೋ. ತೆಗೆಯುವುದಾ? ತೆಗಿಯೋ. ಸೊ ಒಂದು ಸೈಡ್ ಬೆಂದಿತ್ತಂತ ಕಾಣುತ್ತೆ. ಸೊ ಎರಡು ಬದಿ ಸೇಮ್ ರೋಸ್ಟ್ ಆಗಬೇಕಾ ಹೇಗೆ? ಎರಡು ಬದಿ ಸೇಮ್ ರೋಸ್ಟ್ ಆಗಬೇಕು. ಮತ್ತೆ ಇದು ನೋಡಿ ನಿಮಗೆ ಒಂಥರ ಸ್ಮೂತ್ ಇದೆ. ಸೊ ನನಗನಿಸುತ್ತೆ ಇದು ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಅದಕ್ಕೆಲ್ಲ ಆಗುತ್ತೆ ಅಲ್ವಾ? ಇದ್ರ ಇನ್ನೂ ವೆರೈಟಿ ಥರ ಮಾಡ್ಬೋದು. ಚೀಸ್ ಹಾಕ್ಕೊಳ್ಬೋದು ನೀವು, ಪನ್ನೀರ್ದು ಪೀಸಸ್, ಚಿಕನ್ ಬಾಯ್ಲ್ ಮಾಡಿ ಪೀಸಸ್. ಹಾಂ ಆ ಥರ. ಹಾಂ, ಇದು ಬೇಗ ಬೇಯ್ತಾ ಇರ್ಬೇಕಂತಿಲ್ಲ. ಓಕೆ. ಈಗ ಬ್ರೆಡ್ ಸಹ ಆಲ್ರೆಡಿ ಬ್ರೆಡ್ ಅಂಡ್ ಎಗ್ ಫಾಸ್ಟ್ ಬೇಯುತ್ತೆ ಅಲ್ವಾ? ಸಾಕಲ್ವಾ? ಹಾಕಿ ಡನ್. ಎಣ್ಣೆ ಬೇಕಾ ಮತ್ತೊಮ್ಮೆ? ಸಾಕು. ಓಕೆ. ಸೊ ಇದು ನೋಡುವಲ್ಲ. ಓಕೆ. ಈ ತರ ಹೋಲ್ಸ್ ಬರ್ತದೆ ನಮ್ಮ ದೋಸೆ ಹೇಗೆ ಉಂಟು ಅದೇ ತರ ಬರುತ್ತೆ ಅಲ್ವಾ? ನೋಡ್ಲಿಕ್ಕೆ ದೋಸೆ ತರನೇ ಇರ್ತದೆ, ಬಟ್ ಕಲರ್ ಅಂಡ್ ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ. ನನ್ಗನ್ಸುತ್ತೆ ಸ್ವಲ್ಪ ನಾವು ಈ ಆಮ್ಲೆಟ್ ಎಲ್ಲ ತಿಂದಾಗ ಬ್ರೆಡ್ ಅಂಡ್ ಆಮ್ಲೆಟ್ ತಿಂತೇವಲ್ವಾ, ಅದೇ ತರ ಇರ್ಬೋದನ್ನ ಅನಿಸುತ್ತಾ ಇದೆ. ಆಕ್ಚುಲಿ ನಾವು ಅದಕ್ಕೆ ಇದು ಮೊಸರು ಹಾಕಿದೇವಲ್ಲ, ಸೊ ಆ ಟೇಸ್ಟ್ ಇದು ಬ್ರೇಕ್ ಮಾಡ್ತದೆ, ಇದರದೇ ಓನ್ ಟೇಸ್ಟ್ ಅನ್ನು ಕ್ರಿಯೇಟ್ ಮಾಡ್ತದೆ. ಓಕೆ ಓಕೆ ಓಕೆ. ಸೊ ನಿಮ್ ಚಟ್ನಿ ಏನು ಬೇಕಂತಿಲ್ಲ. ಓಕೆ ಓಕೆ. ಗ್ಯಾಸ್ ಆಫ್ ಮಾಡುವಲ್ಲ? ಡನ್. ದೋಸೆ ಆದಮೇಲೆ ಮೇಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬಿಡಿ. ಓಕೆ. ತುಪ್ಪ ಹಾಕ್ಕೊಂಡ್ರೆ ಅದರ ಟೇಸ್ಟ್ ಬರುತ್ತೆ. ಓಕೆ. ಅಂದರೆ ನೀವು ಚೀಸೆಲ್ಲ ಹಾಕೊಳ್ಳೋದೇ ತುಪ್ಪ ನೀವು ಕ್ಯಾನ್ಸಲ್ ಮಾಡ್ಬೋದು. ಬಿಸಿ ಬಿಸಿ ಬ್ರೆಡ್ ಎಗ್ ದೋಸೆ ರೆಡಿಯಾಗಿದೆ. ಓಕೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ವೀಕ್ಷಕರೇ, ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡೋದು ಎಲ್ರಿಗೂ ಗೊತ್ತಿದೆ, ಬಟ್ ಎಲ್ಲವನ್ನು ಹಾಕ್ಕೊಂಡು ಒಂದು ದೋಸೆ ಮಾಡ್ಕೊಳ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಮ್ಮೆ ನೋಡ್ಕೊಂಡೆ. ಬ್ರೆಡ್ ದೋಸೆ ತಯಾರಿಸುವ ವಿಧಾನ: ಮೊದಲಿಗೆ ಬ್ರೆಡ್ ತುಂಡುಗಳು, ಈರುಳ್ಳಿ, ಹಸಿಮೆಣಸು, ಅರ್ಧ ಕಪ್ನಷ್ಟು ಮೊಸರು, 2 ಮೊಟ್ಟೆ, ರುಚಿಗೆ ಅನುಸಾರವಾಗಿ ಉಪ್ಪು, ಕರಿಬೇವು, ಚಿಟಿಕೆ ಸಕ್ಕರೆ, ಅರುಣ ಜೀರಿಗೆ ಪುಡಿ ಎಲ್ಲವನ್ನೂ ಸೇರಿಸಿ ರುಬ್ಬಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹಿಟ್ಟನ್ನು ಹುಯ್ದು 2 ಕಡೆ ದೋಸೆಯನ್ನು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಬ್ರೆಡ್ ದೋಸೆ ತಯಾರು. ಮೇಲಿನಿಂದ ತುಪ್ಪ ಸವರಿ ಸರ್ವ್ ಮಾಡಿ. ಎಸ್, ದೋಸೆ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ಸೋಯಾಬೀನ್ ಮಸಾಲ ರೆಡಿ ಆಗಲಿಕ್ಕಿದೆ. ಸೊ ದೋಸೆ ಸ್ವಲ್ಪ ಬಿಸಿ ಬಿಸಿ ಆಗಿದೆ, ಸ್ವಲ್ಪ ತಣ್ಣಗಾಗಲಿ. ಸೋಯಾಬೀನ್ ಮಸಾಲ ಜೊತೆಗೆ ಇದನ್ನು ಆಮೇಲೆ ಟೇಸ್ಟ್ ನೋಡುವ. ಬಟ್ ಅಲ್ಲಿ ತನಕ ನೀವೆಲ್ಲರೂ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ಎಸ್ ವೀಕ್ಷಕರೇ, ಈಗ ಸೋಯಾಬೀನ್ ಮಸಾಲ, ಅದು ಕೂಡ ವೆರೈಟಿ ಆಫ್ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಯಾವ ಥರ ಮಾಡ್ಕೊಳ್ಳೋದು ಬನ್ನಿ. ಸೊ ಸೋಯಾಬೀನ್ ಮಸಾಲ ಅಂತ ಹೇಳಿದ್ರಿ. ಸೊ ಯೂಶ್ವಲಿ ಇರುವ ಮಸಾಲಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ಆ್ಯಕ್ಚುಲಿ
ಆಲ್ಮೋಸ್ಟ್ ಸೇಮ್ ಇರ್ತದೆ, ಬಟ್ ನಾನು ಇದಕ್ಕೆ ಕೊಕೊನೆಟ್ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಒಂದು ಬನಲ್ಲಿ ಇಡುವ. ಓಕೆ ಓಕೆ, ಎಣ್ಣೆ ಹಾಕುವ. ಎಣ್ಣೆ ಬೇಕಾಗುತ್ತಾ? ಸೊ ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಇನ್ನು ಸ್ವಲ್ಪ. ಸೊ ಇದು ಆಕ್ಚುಲಿ ಪದಾರ್ಥ ತರ ಬರುತ್ತಾ, ಮಸಾಲಾನ, ಗ್ರೇವಿಯ ಅಥವಾ ಪಲ್ಯನ? ಲೈಕ್ ಗ್ರೇವಿ ಥರ ಬರ್ತದೆ. ಓಕೆ ಫೈನ್. ಸೊ ಹಾಗಾದ್ರೆ ಊಟಕ್ಕೆಲ್ಲ ಆಗುತ್ತೆ, ಚಪಾತಿ ಅದ್ರ ಜೊತೆ ಎಲ್ಲ ಚೆನ್ನಾಗುತ್ತೆ ಅಲ್ವಾ? ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತೇವೆ. ಓಕೆ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು. ನೀರುಳ್ಳಿ. ಓಕೆ, ಸೊ ನೀರುಳ್ಳಿ ಕಂಪ್ಲೀಟ್ ಫ್ರೈ ಆಗಬೇಕಾ? ಅದು ಗೋಲ್ಡನ್ ಕಲರ್ ಬರುತ್ತೆ ತನಕ. ಸೊ ಫ್ರೀ ಟೈಮಲ್ಲಿ ಇದ್ದಾಗ ಏನು ಮಾಡ್ತೀರಾ ನೀವು? ಫ್ರೀ ಟೈಮ್ ಇದ್ದಾಗ ಆಲ್ಮೋಸ್ಟ್ ಬ್ಯುಸಿನೇ ಇರ್ತೇನೆ. ಓಕೆ, ಬಟ್ ಅದೇ ಲಾಕ್ಡೌನಲ್ಲಿ ತುಂಬ ಫ್ರೀ ಇದ್ದೆ ಅಲ್ಲ, ಸೊ ಒಂದೊಂದಿನ ಒಂದೊಂದು ರೆಸಿಪಿ ಮಾಡ್ತಾ ಇದ್ದೆ, ಡ್ರಾಯಿಂಗ್ ಮಾಡ್ತಾ ಇದ್ದೆ. ಓಕೆ, ಸೊ ಇವನ್ ಡ್ರಾಯಿಂಗ್ ಕೂಡ ಮಾಡ್ತೀರಾ ಯಾ ಅಲ್ವಾ? ಸೊ ಡಾನ್ಸ್ ಎಷ್ಟು ವರ್ಷಗಳಿಂದ ಕಲಿಸ್ತಾ ಇದ್ದೀರಾ? ನಾನು ಕೊರಿಯೋಗ್ರಫಿ ಸ್ಟಾರ್ಟ್ ಮಾಡಿದ್ದು ನಾನು 7th ಸ್ಟ್ಯಾಂಡರ್ಡ್ ಇರುವಾಗ 2007-8 ಸ್ಟಾರ್ಟ್ ಮಾಡಿದ್ದು ನಾನು ಕೊರಿಯೋಗ್ರಫಿ. ಓಕೆ, ಅಲ್ಲಿಂದ ಇವತ್ತವರೆಗೂ ಕೊರಿಯೋಗ್ರಫಿ ಮಾಡ್ತಾನೆ ಇದ್ದೇನೆ. ಓಕೆ, ಸೊ ಬಹಳ ಸಣ್ಣ ಪ್ರಾಯದಲ್ಲೇ ಸ್ಟಾರ್ಟ್ ಮಾಡಿದ್ದೀರಾ? ಹೌದು. ಓಹೋ, ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ಟೋಟಲ್ ಆಗಿ ನಂದು 2 ಡಾನ್ಸ್ ಕ್ಲಾಸ್ ಉಂಟು, ಒಂದು ಹಳೆ ಅಂಗಡಿಯಲ್ಲಿ, ಇನ್ನೊಂದು ಬೈಕಂಪಾಡಿಯಲ್ಲಿ. ಸೊ ನೆಕ್ಸ್ಟ್ ಈಗ ನಾನು ಕೋಡಿಕೇರಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಈಗ ಅಟ್ ಪ್ರೆಸೆಂಟ್ 36 ಮೆಂಬರ್ಸ್ ಇದ್ದಾರೆ, ಮಕ್ಕಳು ದೊಡ್ಡವರೆಲ್ಲ ಸೇರಿ. ಓಕೆ, ಸೊ ಈಗ ನೀರುಳ್ಳಿ ಬೆಂದಿದೆ, ಸೊ ಟೊಮೆಟೊ ಹಾಕೋದು. ಓಕೆ, ಸ್ವಲ್ಪ ಉಪ್ಪನ್ನು ಹಾಕೊಳ್ಳುವ. ಓಕೆ, ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ತೇನೆ. ಓಕೆ, ಸೊ ಹಸಿಮೆಣಸಿನಕಾಯಿ ಎಷ್ಟು ಬೇಕಾಗುತ್ತೆ? ಒಂದು ಸಾಕು, ಯಾಕಂತ ಹೇಳಿದರೆ ನಾನು ಪುನಃ ಅದಕ್ಕೆ ಖಾರದ ಹುಡಿ ಸಹ ಹಾಕ್ತಾ ಇದ್ದೇನೆ. ಓಕೆ, ಓಕೆ, ಆ್ಯಕ್ಚುಲಿ ಅದು ಹಸಿಮೆಣಸಿದು ಮತ್ತು ಖಾರದ ಹುಡಿದು ಫ್ಲೇವರೇ ಬೇರೆ 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 ಇರುತ್ತೆ. ಹೌದು. ಸ್ವಲ್ಪ ಅರಿಶಿನ ಹುಡಿ, ಇದು ಕುಟ್ಟಿ ಹುಡಿ ಮಾಡಿದಂತಹ ನಮ್ಮ ಅರುಣಾ ಮಸಾಲದವರ ಹುಡಿ ಇದು. ಸಾಕಲ್ಲ? ಬೇರೆ ಬೇರೆ ಖಾರದ ಹುಡಿ ಹಾಕಿ ಸಾಕು. ಓಕೆ, ಆಮೇಲೆ ಜೀರಿಗೆ ಹುಡಿ ಹಾಕಿ ಸಾಕು. ಸೊ ಈ ತರ ರೆಡಿ ಮಸಾಲೆಗಳಿದ್ದಾಗ ಪದಾರ್ಥ ಕೂಡ ಫಾಸ್ಟ್ ಆಗುತ್ತೆ. ಆಗ್ತದೆ. ಈಗ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೇನೆ, ಸ್ವಲ್ಪ ಜಾಸ್ತಿ ಬೇಡ. ಓಕೆ, ಮತ್ತೆ ನಾವು ಇದಕ್ಕೆ ತೆಂಗಿನ ಹಾಲು ಹಾಕಿದ ಕೂಡಲೇ ಇನ್ನೂ ಸ್ವಲ್ಪ ಚಪ್ಪೆ ಆಗ್ತದೆ. ಹೌದು. ಆಗ ನಾವು ಅದಕ್ಕೆ ಫಸ್ಟಿಗೆ ಒಂಥರ ಹೆವಿ ಮಸಾಲ ಹಾಕೊಂಡ್ರೆ ಒಳ್ಳೇದಿರ್ತದೆ. ಓಕೆ, ಓಕೆ. ಸೊ ಈಗ ಸಹ ಬೆಂದಿದೆ. ಸೊ ಇದಕ್ಕೆ ನಾನೀಗ ತೆಂಗಿನ ಹಾಲನ್ನು ಹಾಕ್ಕೊಳ್ತಿದ್ದೇನೆ. ಓಕೆ, ಸ್ವಲ್ಪ ನೀರು ಹಾಕ್ಕೊಳ್ಳುವ. ನೀರು ಹಾಕುದಾ? ಸೊ ಈಗ ಒಂದು ರೌಂಡು ಇದು ಕುದೀಲಿ. ಅದರಾದ ನಂತರ ಸೋಯಾ ಚಂಕ್ಸನ್ನು ಹಾಕೊಳ್ಳುವ. ಸರಿ, ಹಾಗಾದ್ರೆ ಮುಚ್ಚಲಿಯಾ? ಮುಚ್ಚಿ. ಸರಿ. ಇನ್ನು ಬೇರೆ ನಾನ್ ವೆಜ್ ಅಲ್ಲೆಲ್ಲ ಏನೆಲ್ಲ ಐಟಮ್ ಮಾಡ್ತೀರಾ? ತುಂಬ ಮಾಡ್ತೇನೆ, ಲೀಸ್ಟ್ ಇಲ್ಲ. ಹೌದಾ? ಅಷ್ಟು ಮಾಡ್ತೇನೆ. ಓಕೆ, ಎಲ್ಲ ರೀತಿಯ ಏನು ನೀವು ಮಾಡೋದ್ರಲ್ಲಿ ನಿಮಗೆ ಫೇವ್ರೇಟ್ ಅಂತ ಹೇಳಿದ್ರೆ ಏನು? ನಾನು ಫಿಶ್ ಪಕೋಡ ಮಾಡ್ತೀರಾ? ಓಕೆ. ಸೊ ಆಮೇಲೆ ನಾನ್ ವೆಜ್ಜಲ್ಲಿ ಟ್ರೈ ಮಾಡ್ತಾ ಇರ್ತೇನೆ. ಸೊ ನಾನು ಏನು ಮಾಡ್ತೇನೆ ಅದು ಮನೇಲಿ ಎಲ್ಲರಿಗೂ ಸಹ ತಿನ್ನಿಸ್ತೇನೆ. ಸೊ ಫ್ರೆಂಡ್ಸಿಗೆ ಸಹ ಬಂದಾಗ ಖುಷಿ ಆಗುತ್ತಾ? ಅಫ್ಕೋರ್ಸ್ ಖುಷಿ ಆಗ್ತದೆ. ಫ್ರೆಂಡ್ಸ್ ಮನೆಗೆ ಬರುದೇ ನಾನು ಮಾಡೋ ಅಡುಗೆ ತಿನ್ಲಿಕ್ಕೋಸ್ಕರ. ವಾವ್, ಸೊ ತುಂಬಾ ಲಕ್ಕಿ ನಿಮ್ಮ ಫ್ರೆಂಡ್ಸ್ಗಳಾಗಾದ್ರೆ. ಹೌದು, ಇಷ್ಟೊಳ್ಳೆ ಚೆನ್ನಾಗಿರೋ ಕುಕ್ ಸಿಕ್ಕಿದ್ದಾರೆ ಅಂತ ಹೇಳಿ ಅಲ್ವಾ? ಈಗ ಒಂದು ರೌಂಡ್ ಕುದ್ದಿರ್ಬೋದು, ನೋಡುವ ಅಲ್ವಾ? ಇದು ನೀರಿದ ಅಂಶ ಇರ್ತದಲ್ಲ, ಸೊ ಹಿಂಡಿ ಹಾಕಿದ ಕೂಡಲೇ
ಇದರೊಳಗೆ ಈಗ ಎಂಟಿ ಇರ್ತದೆ, ನಾವು ಹಾಕಿದಾಗ ಆ ಮಸಾಲವನ್ನು ಸೋಯಾ ಚಂಕ್ಸ್ ಅಬ್ಸಾರ್ಬ್ ಮಾಡ್ತದೆ. ಓಕೆ. ಸೊ ಇದು ಹಾಕಿದ ನಂತರ ಮತ್ತೆ ಪುನಃ ಎಷ್ಟೊತ್ತು ಬೇಯಬೇಕಾಗುತ್ತೆ? 5 ಮಿನಿಟ್ಸ್. ಓಕೆ. ಸರಿ, ಅಂದರೆ ಸೋಯಾ ಚಂಕ್ಸ್ ಈಗ ತುಂಬ ಚಪ್ಪೆ ಇರ್ತದಲ್ಲ, ಸೊ ಈಗ ಆ ಮಸಾಲೆ ಎಲ್ಲ ಅದರೊಳಗೆ ಹೋಗಿ ಓಕೆ. ಮತ್ತೆ ನಾವು ಇನ್ನೊಮ್ಮೆ ಲಾಸ್ಟಿಗೆ ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟ್ ಇದೆಯಾ ಉಪ್ಪು ಖಾರ ಎಲ್ಲ. ಓಕೆ ಓಕೆ. ಸೊ ಮುಚ್ಚಿಡುವಲ್ಲ, ಲೋ ಫ್ಲೇಮಲ್ಲಿ ಬೇಯಬೇಕು. ಚೆಕ್ ಮಾಡುವಲ್ವಾ? ಎಸ್. ಈಗ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡ್ತಿದ್ದೇನೆ. ಇನ್ನು 1 ನಿಮಿಷ ಬೇಯಬೇಕು. ಸೊ ಮುಚ್ಚುದಾ? ಮುಚ್ಚಿ 1 ನಿಮಿಷ. ಹಾಕ್ಲಿಯಾ? ಎಸ್. ಇದೀಗ ಬೆಂದಿರ್ಬೋದು. ಓಕೆ. ಸೊ ನಾವು ಅದನ್ನು ಸರ್ವ್ ಮಾಡುವ. ಆಫ್ ಮಾಡೋದಾಗಾದ್ರೆ ಗ್ಯಾಸ್ ಸಾಕಲ್ಲ? ಅದು ಕೊಕೊನಟ್ ಮಿಲ್ಕ್ ಹಾಕಿದಾಗ ಅದೊಂದು ಅರೋಮನೆ ಬೇರೆ. ಹೌದು ಹೌದು, ಕರೆಕ್ಟ್. ನೀವು ಈ ಸೋಯಾನು ಕ್ಯಾನ್ಸಲ್ ಮಾಡಿ ಸೇಮ್ ಮ್ಯಾಟರಿಗೆ ಚಿಕನು ಹಾಕ್ಕೊಳ್ಬೋದು. ಓಕೆ. ಬಿಸಿ ಬಿಸಿ ಸೋಯಾ ಮಸಾಲ ರೆಡಿಯಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸೋಯಾ ಬೀನ್ಸ್, ಸೊ ಇದನ್ನು ಯೂಸ್ ಮಾಡಿಕೊಂಡು ಸೋಯಾಬೀನ್ ಮಸಾಲ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಕೋಕೋನಟ್ ಮಿಲ್ಕ್ ಹಾಕಿ ತುಂಬ ಚೆನ್ನಾಗಿ ಅರೋಮಾ ಬೇರೆ ಬರ್ತಾ ಇದೆ. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಸೋಯಾಬೀನ್ ಮಸಾಲ ತಯಾರಿಸುವ ವಿಧಾನ: ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹುರಿಯಿರಿ. ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು ಹಾಕಿ ಹುರಿಯಿರಿ. ಆನಂತರ ಅರಿಶಿನ ಪುಡಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಮಸಾಲೆ ಪೂರ್ತಿ ಬೆಂದ ನಂತರ ತೆಂಗಿನ ಹಾಲು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಸೋಯಾ ಚಂಕ್ಸನ್ನು ಹಾಕಿ ಬೇಯಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ಸೋಯಾಬೀನ್ ಮಸಾಲ ಚಪಾತಿ, ಪೂರಿ ಅಥವಾ ಅನ್ನದೊಂದಿಗೆ ಸವಿಯಲು ಬಲು ರುಚಿ. ಎಸ್, ಸೊ ವೀರವಸಂತ್ ಅವರೇ 2 ರೆಸಿಪಿ ಮಾಡಿಕೊಟ್ಟಿದ್ದೀರಾ. ಸೊ ಬಿಸಿ ಬಿಸಿಯಾಗಿದೆ, ಟೇಸ್ಟ್ ನೋಡುವಾಗಲೇ ಅಲ್ವಾ? ಸೊ ಫಸ್ಟ್ ಬ್ರೆಡ್ ಎಗ್ ದೋಸೆ ಮಾಡಿಕೊಟ್ಟಿದ್ದೀರಾ, ಅದರ ಟೇಸ್ಟ್ ನೋಡುವಾಗಾದರೆ. ಎಸ್. ಸೊ ನೀವು ಹೇಳ್ದಾಗೇ ಮೊಸರು ಹಾಕಿರೋದ್ರಿಂದ ಬ್ರೆಡ್ ಮತ್ತು ಮೊಟ್ಟೆ ಇದರಲ್ಲಿದೆ ಅಂತ ಗೊತ್ತೇ ಆಗಲ್ಲ. ಸೊ ಒನ್ ಕೈಂಡ್ ಆಫ್ ದೋಸೆ ಥರ, ಯಾವುದೋ ಒಂದು ದೋಸೆ ಅದರಲ್ಲಿ ತಿಂದಾಗ ಗೊತ್ತಾಗುತ್ತೆ ಬ್ರೆಡ್ ಏನೋ ಇದರಲ್ಲಿ ಇದೆ. ಸೊ ಆ ಥರದ್ದೊಂದು ಟೇಸ್ಟ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಖಾರ ಆಗಿ ಹುಳಿಯಾಗಿ ಇದಕ್ಕೆ ಯಾವುದೇ ರೀತಿದ್ದು ಚಟ್ನಿ ಅದು ಯಾವುದು ಬೇಡ, ಚೆನ್ನಾಗಿದೆ. ಸಿಂಪಲ್ಲಾಗಿ ಫಾಸ್ಟಲ್ಲಿ ಒಂದು ನ್ಯೂ ಟೇಸ್ಟ್ ಅಲ್ವಾ? ಸೊ ಸೋಯಾಬೀನ್ ಇದ್ರದ್ದೊಂದು ಟೇಸ್ಟ್ ನೋಡುವಾಗಾದ್ರೆ ನೈಸ್, ತುಂಬ ಮೈಲ್ಡ್ ಆಗಿದ್ದು. ನೀವು ಹೇಳಿದಾಗ ಎಲ್ಲ ಮಸಾಲ ಸೋಯಾಬೀನ್ ಎಳ್ಕೊಂಡು ವಿತ್ ಕೋಕೋನಟ್ ಅದರದ್ದು ಮಿಲ್ಕ್ ಏನಿದೆ, ಕೋಕೋನಟ್ ಮಿಲ್ಕ್ ಜೊತೆ ಕರೆಕ್ಟ್ ಬ್ಲೆಂಡ್ ಆಗಿದೆ. ಸೊ ನನಗನಿಸುತ್ತೆ ಪರೋಟ ಜೊತೆ ಬ್ರೆಡ್ ಅದ್ರ ಜೊತೆ ಎಲ್ಲ ನೆಂಚ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಸೂಪರ್, ಶಾರ್ಟ್ ಆ್ಯಂಡ್ ಸ್ವೀಟ್ ಆದಂತಹ ಒಂದು ರೆಸಿಪಿ, ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನಿಸ್ತು? ಖುಷಿ ಆಯಿತು. ಸೊ ಹೇಗಿದೆ ರೆಸ್ಪಾನ್ಸ್ ಎಲ್ಲ? ವೀಕ್ಷಕರು ನೋಡ್ಕೊಂಡು ಏನು ಹೇಳ್ತಾರೆ? ಅದೇ ನಾವು ಟಿ ವಿಯಲ್ಲಿ ಬಂದಾಗ ಆಲ್ಮೋಸ್ಟ್ ನಾವೊಂಥರ ಸ್ಟಾರ್ ಥರ ಫೀಲ್ ಮಾಡ್ತೇವೆ. ಓಕೆ. ಸೊ ಅದೇ ಥರ ಇದೊಂದು ಈ ನಿಮ್ಮ ಸ್ಟುಡಿಯೋ ನಂಗೆ ನನ್ನ ಮನೆ ಕಿಚನ್ ಇದ್ದಾಗೆ ಓಕೆ ಬರ್ತಾ ಇರ್ತೇನೆ. ಓಕೆ. ಸೊ ಐ ಲವ್ ಟು ಕಮ್ ಹಿಯರ್. ಎಸ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ಬರ್ತಾ ಇರಿ, ಈ ಥರ ವಂಡರ್ಫುಲ್ ಆದಂಥ ಅಡುಗೆಗಳನ್ನು ಮಾಡ್ತಾ ಇರಿ. ಆ್ಯಂಡ್ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ವತಿಯಿಂದ ಒಂದು ಸಣ್ಣ ಕಾಣಿಕೆ ನಿಮಗೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆ ಸಣ್ಣ ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.
ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನೋಡಿದ್ರಲ್ವಾ, 2 ವಿಭಿನ್ನವಾದಂತಹ ರೆಸಿಪಿಗಳು. ಯಾವಾಗಲೂ ನಾವು ಮಾಡುವಂತಹ ಅಡುಗೆಯಲ್ಲಿ ಬಳಸುವಂಥದ್ದೇ ಇಂಗ್ರೀಡಿಯೆಂಟ್ಸ್, ಬಟ್ ಸ್ವಲ್ಪ ಮಾಡುವಂತಹ ವಿಧಾನಗಳಲ್ಲಿ ಚೇಂಜಸ್ ಮಾಡಿದಾಗ ಅದೊಂದು ಹೊಸತಾದಂತಹ ರೆಸಿಪಿಯಾಗಿ ಹುಟ್ಕೊಳ್ಳುತ್ತೆ. ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿ ಜೊತೆ ಮತ್ತೆರಡು ರೆಸಿಪಿಗಳ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ದಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.